ಅದೇನಾಗಲ್ಲ ಇದ್ದಿರುತ್ತೆ ಅದೇ. ಹೇಳು. ನಮಸ್ಕಾರ ಬಂಧುಲೆ, ಯಾ ನಿಕ್ಲ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಲಳಿ ನಿಕ್ಲೆಗೊಂಜಿ ಸಂತೋಷದ ವಿಚಾರ ಉಂಟು. ಪೆರ್ಮೆದ ವಿಚಾರ ದಾದಪಂಡ ಮುಂದೇ ಬರ್ಪಿನ ಆಗಸ್ಟ್ 20ನೇ ತಾರೀಕು ಐತಾರ ದಾಂಡಿ ಕಾಡೆ 10 ಗಂಟೆ ಹಿಡಿದು ಬಯ್ಯ 5 ಗಂಟೆ ಮುಟ್ಟ ಫಾರ್ಚೂನ್ ಕರಾಮಾ ಹೋಟೆಲ್ ಪಂಡ ಕರಾಮಾ ಮೆಟ್ರೋ ಸ್ಟೇಷನ್ ಎದುರು ಮೆಟ್ರೋ ಪುಣಂಚಿನ ಒಂಜಿ ನಮ್ಮ ಪೆರ್ಮೆದ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಅಂಚಿನ ಕಲಿನ ದೇರ್ತು ಪೋಣಂಚಿನ ಆಟಿ ತಿಂಗಳು ಬರ್ಪಿನಂಚಿನ ಒಂಜಿ ವಿಶೇಷವಾಯಿನ ಒಂಜಿ ಆಚರಣೆ ಅವೇ ಆಟಿಡೊಂಜಿ ದಿನ 2023 ಮೊದಲೇ ಈ ಒಂಜಿ ಪೊರ್ಲ ಗಂಟದ ಲೇಸನು ನಮ್ಮ ಪೆರ್ಮೆದ ದುಬೈ ಡುಪುನಂಚಿನ ಸಂಧ್ಯಾ ಕ್ರಿಯೇಷನ್ಸ್ ನೆಟ್ವರ್ಕ್ ಟೀಮ್ ಅಂಚನೆ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಪ್ರವೀಣ್ ಶೆಟ್ಟಿ ಎಂಟರ್ಪ್ರೈಸಸ್ ಮೊಕ್ಕಲ್ನ ಒಂಚಿ ಒಟ್ಟು ಸೇರಿಗೆಡೆ ಒಂಜಿ ಪೊರ್ಲ ಗಂಟದ ಕಾರ್ಯಕ್ರಮ ನಡ್ತೊಂದು ಬಂದುಲೆ. ಈ ಒಂಜಿ ಕಾರ್ಯಕ್ರಮಡು ನಮ್ಮ ಪೆರ್ಮೆದ ತುಳುನಾಡದ ಒಂಜಿ ಕಲೆ ಸಂಸ್ಕೃತಿನ ಮೆರೆಪವನಂಚಿನ ಬೇತೆ ಬೇತೆ ನಮೂನೆದ ಒಂಜಿ ಮನೋರಂಜನಾ ಕಾರ್ಯಕ್ರಮ ಆದಪ್ಪು, ಪಿಲಿ ನಲಿಕೆ ಆದಪ್ಪು, ಅಂಚನೆ ಜಾನಪದ ನೃತ್ಯ ಆದಪ್ಪು, ಫೋಕ್ ಡ್ಯಾನ್ಸ್ ಆದಪ್ಪು ಆಯ್ತ ಒಟ್ಟಿಗೆ ವಿಶೇಷವಾದ ಸಾಂಪ್ರದಾಯಿಕ ಶೈಲಿಡೆ ಇಲ್ಲಡು ಮಲ್ದಿನಂಚಿನ ಖಾದ್ಯಲು ಅಂಚನೆ ತಿಂಡಿ ತಿನಿಸಲು ಒಂಚಿ ಪೊರ್ಲ ಗಂಟೆ ನಮ್ಮ ಇಲ್ಲಡೆ ಮಲ್ದಿನ ವಿಶೇಷವಾದ ಮಾತಾ ಒಂಜಿ ಸಮಾಜ ಬಂಧು ಬಾಂಧವರು ಮಲ್ಪನಂಚಿನ ಈ ಒಂಜಿ ಲೆಸ್ ಬ್ರಾಹ್ಮಣರಾದಪ್ಪು, ಜೈನ್ಸ್ ಆದಪ್ಪು, ಮೊಗವೀರ್ಸ್ ಆದಪ್ಪು, ಬಂಟೆರಾದಪ್ಪು, ಬಿಲ್ಲವರಾದಪ್ಪು ಮಾತಾ ಕಮ್ಯುನಿಟಿ ಕೂಡ ಬರ್ತದ ಒಂಜಿ ಸೇರ್ದು ಮಲ್ಪನಂಚಿನ ಈ ಒಂಜಿ ಪೊರ್ಲ ಗಂಟದಲ್ಲಿ ಹೆಸರು ನಿಕುಲು ಮಾತ ಇವಡಪ್ಪನ ಸರ್ವಧರ್ಮದ ಬಂಧುಲ್ಲ ಒಂಜಿ ಕುಟುಂಬ ಸಮೇತರಾದ ಬರ್ತದೆ. ಈ ಒಂಜಿ ಆಟಿಡೊಂಜಿ 2023 ವಿಶೇಷ ಲೇಸನ್ ಎಡ್ಡ ಮಲ್ತು ಕೊರಡು ಒಂದು ನಿಕಲ ಎಂಕಲ ಸಂಧ್ಯಾ ಕ್ರಿಯೇಷನ್ ನೆಟ್ವರ್ಕ್ ಟೀಮ್ ಅಂಚಿನ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಪ್ರವೀಣ್ ಶೆಟ್ಟಿ ಮೇರ್ನ ಪರವಾದ ಯಾ ನಿಕಲ ಮಿನ್ನ ಪೊಂಬತ್ತೊಂದುಲೆ ಬಂದುಲೆ ಮರಪ್ಪ ಅಂಚಿ ಉದಯ ಬರ್ಪಿನ 20 ತಾರೀಕು ಆಗಸ್ಟ್ ಕೆಲವು ದಿನ ಮಾತ್ರ ಬಾಕಿ ಉಂಟು. ಕಾಡೆ 10 ಗಂಟೆ 5 ಗಂಟೆ ಬಿಟ್ಟ ಒಂಜಿ ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ನಡ್ಕೊಂಡು ಬಂದಲೆ. ಈ ಒಂಜಿ ಪೊರ್ಲ ಗಂಟೆದ ಕಾರ್ಯಕ್ರಮ ನಿಕುಲು ಸಾಕ್ಷಿ ಆವಡು ಅಂಚನೆ ಯಶಸ್ವಿ ಮಲ್ತುಕೊಂಡು ಈ ಮೂಲಕ ಯಾನು ಕುಡರ ಸೋಲ್ ಐತದ ಸ್ವಲ್ಪ ಭಿನ್ನಪ ಮಲ್ತದಲ್ಲೇ ಸೋಲ್ ದೇವಂಡಾಲು ಸಾರ್ವಜನಿಕರಿಗೆ ಏನೊಂದು ಈಗ ಪ್ರವೇಶ ಶುಲ್ಕ ಅಥವಾ ಎಂಟ್ರೆನ್ಸ್ ಫೀಸ್ ಖಂಡಿತ ಬರಲಿ ಅನ್ನೋ ಒಂದು ಎಡ್ಡ ಪ್ರಶ್ನೆ. ಒಂದು ಮಸ್ತ್ ಜನ ಎಂಕಲ ಒಂದು ವೈಯಕ್ತಿಕವಾದ ಕೇಂದ್ರ ಒಂದು ದಾದ ವಿಷಯ ಪಂಡ ಎಂಕುಲು ಒಂದು 2ನೇ ವರ್ಷದ ಒಂದು ಆಚರಣೆ ಮಲ್ತೊಂದಲ್ಲ ಪೋಯಿ ವರ್ಷ ಓವೇ ರೀತಿದ ಶುಲ್ಕ ಇಜ್ಜಂದೆ ಒಂಜಿ ಫ್ರೀ ಪ್ರೋಗ್ರಾಮ್ ಮಲ್ತ ಬಟ್ ಒಂಜಿ ವನಸ್ಥ ವಿಷಯ ಆದುಪ್ಪು ಅಂಚನೆ ಕಾರ್ಯಕ್ರಮದ ವಿಷಯ ಓವೇ ರೀತಿಯ ಶುಲ್ಕ ಗೆತ್ತೊಂದಿಜ ಈ ಸರ್ತಿ ಒಂಜಿ ಮಿನಿಮಮ್ ಒಂಜಿ ಆಯ್ತಾ ಎಂಟ್ರಿ ಫೀಸ್ ಅಂದ್ರೆ 10 ದಿನಂಸ ಚಾರ್ಜ್ ಮಲ್ತೊಂದಿಲ್ಲ ಬೊಕ್ಕ ಫುಡ್ದ ವಿಷಯ ನಿಕ್ಲೆಗೆ ದುಂಬುದ ನಿಕ್ಲೆಗೆ ತೆರಿಪೊಂದಿಲ್ಲ ಆಯ್ತಾ. ನನ್ನ ಕೆಲವೇ ದಿನ ಆಯ್ತಾ ಸಂಪೂರ್ಣ ಚಿತ್ರ ನಿಕ್ಲೆ ದುರ್ನೆಗಳು ಕನಪ್ಪ ಈ ಒಂಜಿ ಪೊರ್ಲ ಗಂಟೆ ಖಂಡಿತವಾದ ನಿಕಲು ಬಲೆ ಒಂದು ಜಾಸ್ತಿ ಒಂಜಿ ಮಲ್ಲ ಮಟ್ಟ ನಮ್ಮ ತುಳುನಾಡದ ವಿಶೇಷವಾದ ಆಚಾರ ವಿಚಾರ ಸಂಸ್ಕೃತಿ ಕಲೆಯನ್ನು ಒರಿಪೋಣಂಚಿನ ಪಂಡ ದುಬೈದ ಮನ್ನಡು ಒಂಜಿ ಮಲ್ಲ ವಿಶೇಷ ಇದೆ ಪಂಡ ತುಳುನಾಡದ ಆಚಾರವನ್ನು ಮೂಲ ತೆಜಿಪೋಣಂಚಿನ ನಿಕ್ಲೆ ಮಾತ ಗೊತ್ತಿದ್ದ ಪ್ರಕಾರ ಮಸ್ತ್ ಕಾರ್ಯಕ್ರಮಗಳು ಆವೊಂದುಂಟು ಮಸ್ತ್ ಸಂಘ ಸಂಸ್ಥೆಗಳು ನಮ್ಮ ಕನ್ನಡ ಅದು ತುಳು ಅಂಚೆ ನೆಟ್ಟು ಒವೇ ರೀತಿ ರಿಸ್ಟ್ರಿಕ್ಷನ್ ಇತ್ತು. ಕನ್ನಡ ತುಳು ಬಂದು ಹೋದರೆ ಮಾತ್ರಲೇ ಪ್ರವೇಶ ಬರಲಿ ಸರ್ವಧರ್ಮ ಬಂಧುಲೆಗೆ ಒವೇ ರೀತಿದ ಜಾತಿ ಧರ್ಮ ಮತ ಭೇದ ಮುಲ್ಪ ಹೋಗ್ಚಿ ನಿಕ್ಲೆಗೆ ಮಾತೆರಲ್ಲ ಎಂಕುಲು ಆರ್ಥಿಕವಾದ ಸ್ವಾಗತ ಮಲ್ತದಲ್ಲ ಅಲ್ಲಿ ದಾದ ಡೌಟ್ ಇತ್ತನಿಗೆಲ್ಲ ಆಗಸ್ಟ್ ಆಟಿಡೊಂದು ದಿನ ಅವನೊಂದು ಊರಾಗುಲ್ಲ ಕನ್ನಡದಾಗುಲ್ಲ ತುಳುತಾಗುಲ್ಲ ಊರಾಗುಲ್ಲ ಬರೋಡಂದು ಒಂದು ವಿಶೇಷವಾಗಿ ಹೇಳಿ ಸರ್, ನಮ್ದು ತುಳುನಾಡಿನ ಒಂದು ಆಚರಣೆ. ಆಕ್ಚುಲಿ ಇದೊಂದು ಹಬ್ಬ ಅಲ್ಲ, ತುಂಬಾ ಜನ ಹಬ್ಬ ಅಂತ ಹೇಳ್ಕೊಳ್ತಿದ್ದಾರೆ. ಅದು ಯಾವುದು ಹಬ್ಬ ಅಲ್ಲ, ಇದೊಂದು ಆಚರಣೆ. ಅಂದ್ರೆ ರೈತರ ಇದು ಒಂದು ನಮ್ಮ ಆಟಿ ತಿಂಗಳು ಅಂದ್ರೆ ತುಂಬಾ ಕಷ್ಟದ ತಿಂಗಳು. ಈಗ ಈ ಸಮಯದಲ್ಲಿ ಇಲ್ಲ, ನಾವೆಲ್ಲ ಸಣ್ಣದಿರುವಾಗ ತುಂಬಾ ಕಷ್ಟ. ಅಂದ್ರೆ ತುಂಬಾ ಮಳೆ, ಜಡಿ ಮಳೆ, ಗುಡುಗು, ಸಿಡಿಲು, ಒಂದ್ ಕಡೆ ನಾವು ಬೇಸಾಯ. ಆಟಿ ತಿಂಗಳು ಅಂದ್ರೆ ನಮ್ಗೆ ಏನು ಇಲ್ಲ ಆ ಟೈಮಲ್ಲಿ. ದೈವಾರಾಧನೆ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಏನೂ ಕಾರ್ಯಕ್ರಮ ಅಂದ್ರೆ ಈ ರಂಜಾನ್ ಅಲ್ಲಿ ಕೆಲವರು ರಂಜಾನ್ ಇಲ್ಲ, ರಂಜಾನ್ ಅದು ಉಪವಾಸ, ಅದು ಒಂದು ಅವರದ್ದು ಬೇರೆ. ನಮ್ದಾದ್ರೆ ಇದೊಂದು ರೈತರದ್ದು ವಿಶೇಷವಾಗಿ. ಈಗ ನೋಡಿ ಅಂದ್ರೆ ಇವಾಗ ಮಳೆ ಬರುತ್ತೆ, ಬೆಳೆ ಎಲ್ಲ ಬೆಳೆಯುತ್ತೆ ಎಲ್ಲ ಕಡೆ. ಈ ಗಿಡ ಈ ಟೈಮಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಮಳೆ ಎಲ್ಲ ಬೆಳೆ ಎಲ್ಲ ಬೆಳೆಯುತ್ತಲ್ಲ, ಅದೆಲ್ಲ ತಗೊಂಡು ಕಿತ್ಕೊಂಡು ಬಂದು ಇದೊಂಥರ ಸ್ಪೆಷಲ್. ಅದು ಅದೇ ಹೇಳುದು ನಾನು. ಮನೆಯಲ್ಲಿದ್ದ ಸಾಮಗ್ರಿಯಲ್ಲಿ ಅಂದ್ರೆ ನಾವು ಮೊದಲು ಹೇಗೆ ಎತ್ತಿಟ್ಟಿದ್ದೇವೆ ಬೇಸಿಗೆ ಕಾಲದಲ್ಲಿ, ಅದನ್ನೇ ಬೇರೆ ಯಾವುದು ಹೊರಗಿನ ಮಾರ್ಕೆಟ್, ಈಗಿನ ಒಂದು ಬಾಜಾರ್ ಮಾರ್ಕೆಟ್ ಹೋಗಿ ತರುವುದು ಆ ಕಾಲದಲ್ಲಿ ಆಗಿರ್ಲಿಲ್ಲ. ಮನೆಯಲ್ಲಿದ್ದ ಇದರಲ್ಲೇ ಮತ್ತೆ ಅಕ್ಕಪಕ್ಕದಲ್ಲಿ ನಮ್ಮ ಯಾವ್ದು ಹೇಳುದು, ನಮ್ಮ ಮನೆ ಪಕ್ಕದಲ್ಲಿ ಬೇರೆ ಬೇರೆ ಸೊಪ್ಪು ತರಕಾರಿ ಎಲ್ಲ ಇರುತ್ತಲ್ಲ, ಅದನ್ನು ತಗೊಂಡು ಒಂದು ವಿಶೇಷವಾಗಿ ಒಂದು ಪದಾರ್ಥ ಮಾಡಿ ಅಥವಾ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ಒಟ್ಟಿಗೆ ಮಾಡುವಂತ ಒಂದು ಆಚರಣೆ. ಏನ್ ಹೇಳ್ತೀನಿ ನಿಮ್ ಬಗ್ಗೆ, ನೀವು ಕನ್ನಡದವರಿಗೆ ಏನು ಹೇಳಲಿಕ್ಕೆ? ನಾವ್ ಹೇಳೋದೇನಂತಂದ್ರೆ ಇದೊಂದು ಸ್ಪೆಷಲ್ ಮಂಗಳೂರು, ಯಾಕಂದ್ರೆ
ಯಾವುದೇ ಮೂಲೆಯಿಂದ ಕರ್ನಾಟಕ ಮೂಲೆಯಿಂದ ಈ ತರ ರುಚಿ ಸಿಗಲ್ಲ ನಿಮ್ಗೆ. ಮಂಗಳೂರಲ್ಲಿ ಒಂದು ಸಂಸ್ಕೃತಿ, ಒಂದು ಭಾಷೆ, ಮಂಗಳೂರು ನಮ್ಮ ಕನ್ನಡಿಗರು ಎಲ್ಲ ಅಲ್ಲಿ ಸೇರ್ಕೊಂಡು ಯಾವ ತರ ವೆರೈಟಿ ಏನ್ ತಿಂತಾ ಇದ್ರೆ ಅದೆಲ್ಲ ಕಲಿಬೇಕು ಅಂದ್ರೆ ಇಲ್ಲಿ ಬಂದ್ರೇನೆ ನಿಮ್ಗೆಲ್ಲ ಗೊತ್ತಾಗೋದು. ಸೊ ನೀವು ಇದೊಂದು ಆಪರ್ಚುನಿಟಿ, ಒಂದು ಸುವರ್ಣ ಅವಕಾಶ ಅಂತ ಅಲ್ಲ, ಇಷ್ಟೊಂದು ಜನ ಅಲ್ಲಿ ಸೇರ್ತಾರೆ. ಇದು ಬಿಗ್ಗೆಸ್ಟ್ ಇವೆಂಟ್ ಅಂತ ಹೇಳ್ಬೋದು. 2,000ಕ್ಕೆ ಇವಾಗ 4,000 ಜನ ಸೇರೋ ಚಾನ್ಸಸ್ ಇದೆ. ಅದರಲ್ಲಿ ಡಿಫ್ರೆಂಟ್ ವೆರೈಟಿ ಫುಡ್ಸ್, ಮತ್ತೆ ಡಿಫ್ರೆಂಟ್ ಜನ, ಹಿಂದೂ ಮುಸ್ಲಿಂ ಎಲ್ಲ ಕ್ಯಾಟಗಿರಿ ಜನ ಬರ್ತಾ ಇದಾರೆ. ಅದು ಒಂದು ಸರ್ವಧರ್ಮದ ಅಶ್ವಮೇಧ ಯಾಗ ತರ ಅಂತಾರೆ, ಅಶ್ವಮೇಧ ಯಾಗ ತರ ಇಲ್ಲಿ ಮಾಡ್ತಾ ಇರೋದು. ನೀವು ತುಳುನಾಡಿನಲ್ಲಿ ಸಿಗುವ ಯಾವುದೇ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಪತ್ರೊಡ್ಡೆ, ಮೂಡೆ, ಕೊಟ್ಟಿಗೆ, ಸೇಮೆದಡ್ಡೆ, ನೀರ್ದೋಸೆ, ಇಡ್ಲಿ, ಎಲ್ಲಾ ರೀತಿಯ ಚಟ್ನಿ, ಬೇರೆ ರೀತಿಯ ಚಟ್ನಿ ಎಲ್ಲ ಮಂಗಳೂರು. ವಿಶೇಷವಾಗಿ ಗಂಜಿ ಊಟ, ನಿಮ್ಗೆ ಏನು ಸಿಗದಿದ್ರು ಗಂಜಿ ಊಟ ಒಂದು ಖಂಡಿತ ಸಿಗುತ್ತೆ. ಬೇರೆ ವೆರೈಟಿ ಚಟ್ನಿ. ಬಿಗ್ಗೆಸ್ಟ್ ಇವೆಂಟ್ ನಾವು ಎಲ್ಲಿ ನೋಡಿ, ವರ್ಷದಲ್ಲಿ ಬಿಗ್ಗೆಸ್ಟ್ ಇವೆಂಟ್ ಅಂದ್ರೆ ಇದೆ ನಮ್ಮ ಆಟಿದೊಂಜಿ ಪ್ರೋಗ್ರಾಮ್. ಎಲ್ಲ ಕೇಳ್ತಾ ಇದಾರೆ, ನೀವು ಬರ್ಬೇಕು. ಎಲ್ಲಿ ಕರಾಮದಲ್ಲಿ, ಫಾರ್ಚೂನ್ ಕರಾಮ ಹೋಟೆಲ್, ಮೆಟ್ರೋ ಸ್ಟೇಷನ್ ಹತ್ರ, ಕರಾಮ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಆಟಿದೊಂಜಿ ಪ್ರೋಗ್ರಾಮ್ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ, ದುಬೈ ಲೋಕ ಇದ್ದೇ ಇರ್ತಾನೆ ನಮ್ಮ ಸಂತೋಷ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ಸೋದನ್ ಪ್ರಸಾದ್ ಎಲ್ಲ ದೊಡ್ಡವ್ರು ಇರ್ತಾರೆ. ಸರ್ವೋತ್ತಮ್ ಶೆಟ್ಟಿ ಅಂತೆ, ಎಲ್ಲ ಶೆಟ್ರುಗಳು, ಪೂಜಾರಿಗಳು, ಎಲ್ಲ ಗೌಡ್ರು, ಎಲ್ಲ ನಮ್ಮ ಬ್ಯಾರೀಸು, ತುಳು, ಕೊಂಕಣಿ, ಕನ್ನಡ ಎಲ್ಲ ಬಂದಿರ್ತಾರೆ. ನೀವು ಬಂದಿರ್ಬೇಕು. ಸೊ ನಿಮ್ಗೇನೇ ಇರ್ಲಿ, ಮಕ್ಕಳ ಜೊತೆ ಬನ್ನಿ, ಮುಂದಿನ ಪೀಳಿಗೆ ಜನರೇಷನ್ ಸಂಸ್ಕೃತಿ ಎಲ್ಲ ಫ್ಯಾಮಿಲಿ ನೀವು ಬನ್ನಿ, ನಿಮ್ ಜೊತೆ ನಿಮ್ ಫ್ರೆಂಡ್ಸ್. ನಮ್ಮ ವಿಶೇಷವಾಗಿ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಮೆರೆಯುವಂತ ಕಾರ್ಯಕ್ರಮ ಬೆಳೆಸಬೇಕು, ನೀವು ಬೆಳೆಸಬೇಕು. ಮತ್ತೆ ಬನ್ನಿ. ಒಂದು ವಿಷಯ ಹೇಳಿ, ನಮ್ಮ ದುಬೈಯಲ್ಲಿ UAE ಇರುವವರೆಲ್ಲ ತುಂಬಾ ಜನ ಮುಂಬೈಯಿಂದ ಬರ್ತಾರೆ, ಊರಿಂದ, ನಮ್ಮ ಊರಿಂದ ಬರ್ತಾರೆ. ಊರಿಂದ ಬರುವವರಿಗೆ ಸ್ವಲ್ಪ ಆಚಾರ ವಿಚಾರ ಸಂಸ್ಕೃತಿಯ ಬಗ್ಗೆ ಇರುತ್ತದೆ. ಆದ್ರೆ ಬೊಂಬೆಯಲ್ಲಿ ಸೆಟ್ಲ್ ಆದವರ ಮಕ್ಕಳಿಗೆ ಮತ್ತೆ ಇಲ್ಲಿ ಹುಟ್ಟಿ ಬೆಳೆದ ಅದು ತುಂಬಾ ಕಡೆ ಒಳ್ಳೊಳ್ಳೆ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಯನ್ನು ತುಂಬಾ ಕಡೆ ಇಲ್ಲಿ ಸಂಘ ಸಂಸ್ಕಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಅಂದ್ರೆ ದಿನೇಶ್ ಶೆಟ್ಟಿ ಕೊಟ್ಟಿಂಜಿ ಅವರ ಯಕ್ಷಗಾನವನ್ನು ಆಂಗ್ಲ ಮಾಧ್ಯಮದಲ್ಲಿ ಕಲಿತಂತಹ ಮಕ್ಕಳಿಗೆ ಇಲ್ಲಿ ಅವರು ಕನ್ನಡವನ್ನು ಕಲಿಸಿಕೊಟ್ಟು ಅದವರಿಗೆ ಒಂದು ವೇದಿಕೆಯನ್ನು ಸಹ ಕಲ್ಪಿಸಿಕೊಡುತ್ತಾರೆ. ದುಬೈ ಮತ್ತೆ ಒಂದು ಕನ್ನಡದವ್ರದ್ದು ಹೇಳ್ಬೇಕು, ಕನ್ನಡ ಮಿತ್ರರು ದುಬೈ ಕನ್ನಡ ಸಂಘದ ಇದರಲ್ಲಿ ಬರುತ್ತೆ. ಅದು ನಮ್ದು ಶಶಿಧರ್ ನಾಗರಾಜ್ ಮತ್ತೆ ನಾಗರಾಜ್ ರಾವ್ ಇರ್ಬೋದು, ಅವರೆಲ್ಲ ಟೀಮ್ ಇದೆ. ಅವರು ಸಹ ವಿಶೇಷವಾಗಿ 650 ಮಿಕ್ಕಿ ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ದಾರೆ. ಅಂದ್ರೆ ನಮ್ದು ಕನ್ನಡ ನಾಡು ಕರ್ನಾಟಕದಲ್ಲೇ ಹಳೆಯ ಸಂಘ ಅಂದ್ರೆ ನಮ್ಮ ಕನ್ನಡ ವಿಶೇಷ. ತುಂಬಾ ಅವರು ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಅವರ ಮುತಾಲಿಕೆಯಲ್ಲಿ ಯಕ್ಷಗಾನ ಸಂಘಗಳು ಬರ್ತಾ ಇದ್ದಾರೆ. ಶಾರ್ಜಾ, ಅಬುದಾಬಿ ಸಂಘ, ನಿಮ್ಮ ಎಲ್ಲಾ ಸಂಘ ಸಂಸ್ಥೆಗಳು, ಇದು ಯಾರು ಎಲ್ಲ ಒಟ್ಟಿಗೆ ಸೇರಿ ಮಾಡುವ ಸಂಘಗಳು ಎಲ್ಲ ದೊಡ್ಡವ್ರು ಬರ್ತಾ ಇದಾರೆ. ನೀವು ಬರ್ತಾ ಇದ್ರೆ, ನಾವು ಬರ್ತಾ ಇದ್ರೆ, ನಿಮ್ ಫ್ಯಾಮಿಲಿನೂ ಬರ್ತಾ ಇದ್ರೆ, ಎಲ್ಲರೂ ಬರ್ಬೇಕು. ಸೊ ಜೈ ತುಳುನಾಡು, ಜೈ ತುಳುನಾಡು. ಮತ್ತೊಂದು ವಿಷಯ, ಊಟಕ್ಕೆ ಏನಾದ್ರು ಹಣ ಕೊಡ್ಲಿಕ್ಕೆ ಆಗುವುದು? ಅದು ಇನ್ನು ಮುಂದಿನ ಚರ್ಚೆ ಮಾಡ್ತಾರೆ. ಅದಕ್ಕೆ ಒಂದು ಮಿನಿಮಮ್ ಒಂದು 5 ಗ್ರಾಮ್ ತೇಳುವಂತ ನಾವು ಏನು ಇದು ಮಾಡ್ತಾ ಇದ್ದೇವೆ. ಇನ್ನೂ ಆಗಿ ಫೈನಲ್ ಆಗ್ಲಿಲ್ಲ. ಆಕ್ಚುಲಿ ಅದು ಊಟ ಎಲ್ಲ ಬೇರೆ ಕಮ್ಯುನಿಟಿ ಅವರು ತರುವುದೇ ಅಂತ ಅವರಿಗೆ ಅದರದ ಒಂದು ನಿಮ್ಗೆ ಗೊತ್ತು ಖರ್ಚು ವೆಚ್ಚ ಇದೆ. ಅದಕ್ಕೆ ಒಂದು ರೀಸನೇಬಲ್ ಪ್ರೈಸ್ ಅಂತ ಇಟ್ಟು ಅದನ್ನು ದೊಡ್ಡ ಮಟ್ಟದ ಏನು ಹಣ ಮಾಡೋ ಏನಾದ್ರು ಅಂತ ಅಲ್ಲ, ನಮ್ಮ ತುಳುನಾಡ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸುವುದು ಅಷ್ಟೇ. ಅದಕ್ಕೋಸ್ಕರ ನಾನು ನಿಮ್ಗೆ ಗೊತ್ತು ತುಂಬಾ ಖರ್ಚು ವೆಚ್ಚ ಇದೆ. ಇದೊಂದು ದೊಡ್ಡ ಬಜೆಟ್ ನ ಕಾರ್ಯಕ್ರಮ ಆದ್ದರಿಂದ ಪ್ರವೀಣ್ ಶೆಟ್ಟರ್ ನಮ್ಮೊಟ್ಟಿಗೆ ಇರ್ತಾರೆ ಖಂಡಿತವಾಗಲು. ಅವರದ್ದು ಹೋಟೆಲಲ್ಲಿ ಎಲ್ಲ ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಿರ್ತಾರೆ. ಅವ್ರ ವಾಲ್ ಎಲ್ಲ ಇರುತ್ತೆ. ಆದ್ರೂ ಬೇರೆ ವಿಧದ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಟೀಮ್ ಇದೆ. ಮುಖ್ಯವಾಗಿ ಶೋಧನ್ ಪ್ರಸಾದ್ ಅಕ್ಟವರ್ ಇರ್ತಾರೆ, ಸುದರ್ಶನ್ ಹೆಗ್ಡೆ ಇರ್ತಾರೆ, ಹಾಗೆ ನಮ್ದು ಪ್ರಮೋದ್ ಇರ್ತಾರೆ, ಅಶೋಕ್ ಬೈಲೂರು ಇರ್ತಾರೆ, ಹಾಗೆ ದೀಪಕ್ ಪಾಲಡ್ಕೆ ಇದ್ದಾರೆ, ಅಕ್ಷಕ್ ಇದ್ದಾರೆ, ಸಮೀರ್ ಇದ್ದಾರೆ. ನಮ್ಮ ಟೀಮ್ ಒಂದಿದೆ. ನಾವು ಟೀಮ್ ಎಲ್ಲ ಸೇರಿ ನಾವು ಮಾಡುವಂತ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಆ ಶುಭ ಹಾರೈಕೆ ಖಂಡಿತವಾಗಬೇಕು. ಧನ್ಯವಾದ.